ಪಾನ್ ಬೀಡಕ್ಕೆ ಹಣ ಕೇಳಿದ ಎನ್ನುವ ಕಾರಣಕ್ಕೆ ಪಾನ್ ಬೀಡ ಅಂಗಡಿಯಾತನಿಗೆ ಕರ್ತವ್ಯದಲ್ಲಿದ್ದಂತಹ ಪೊಲೀಸರಿಬ್ಬರು ಹಲ್ಲೆಯನ್ನು ನಡೆಸಿದಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಕಡಬದಲ್ಲಿ ನಡೆದಿದೆ. ಉಪ್ಪಿನಂಗಡಿ ಪೊಲೀಸ್ ಠಾಣೆಯ ಎಎಸ್ಐ ಸೀತಾರಾಮ, ಕಾನ್ಸ್ಟೇಬಲ್ ಮೋಹನ್ ಕಡಬದ ದೇವಸ್ಥಾನವೊಂದರಲ್ಲಿ ನಡೆಯುವಂತಹ ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಂದೋಬಸ್ತ್ಗಾಗಿ ಬಂದಿದ್ದರು. ಬಂದೋಬಸ್ತ್ನ ಜೊತೆಗೆ ಮದ್ಯ ಸೇವನೆಯನ್ನು ಕೂಡ ಮಾಡಿಕೊಂಡಿದ್ರು ಎಂದು ಆರೋಪಿಸಿರುವಂತಹ ಸ್ಥಳೀಯರು ಕಡಬದ ಪಾನ್ ಬೀಡ ಅಂಗಡಿಯಲ್ಲಿ ಪಾನನ್ನು ತಿಂದು ಹಣವನ್ನು ಕೊಡದೆ ಹೊರ ನಡೆದಿದ್ರು. ಆ ಸಂದರ್ಭದಲ್ಲಿ ಅಂಗಡಿ ಮಾಲಕ 20 ರೂಪಾಯಿ ನೀಡುವಂತೆ ಪೊಲೀಸರಿಗೆ ಸೂಚಿಸಿದ್ದ. ತಮ್ಮಲ್ಲಿ ಹಣವನ್ನು ಕೆರಳಿದಂತಹ ಪೊಲೀಸರು ಅಂಗಡಿಯಾತನಿಗೆ ಸಾರ್ವಜನಿಕವಾಗಿ ಥಳಿಸಿದ್ರು. ಈ ವಿಚಾರ ಸ್ಥಳೀಯರಿಗೆ ತಿಳಿತಾ ಇದ್ದಂತೆಯೇ ಅಂಗಡಿಯ ಸುತ್ತ ಜನ ಸೇರಿಕೊಂಡ್ರು. ಹಲ್ಲೆ ನಡೆಸಿದಂತಹ ಪೊಲೀಸರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ ಜನರು ಪಾನ್ ಬಿಡದ ಹಣವನ್ನು ನೀಡುವಂತೆ ಒತ್ತಾಯವನ್ನ ಮಾಡಿದ್ರು. ಜನರ ಮೇಲೂ ತಮ್ಮ ದರ್ಪ ಪ್ರದರ್ಶಿಸಿದ ಪೊಲೀಸರನ್ನ ಸಾರ್ವಜನಿಕರು ತಡೆದು ನಿಲ್ಲಿಸಿದ್ದು, ಬಳಿಕ ಕಡಬ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನ ಶಾಂತಗೊಳಿಸಿದ್ದಾರೆ.